ಅಲ್ಲ, ರೈಮುಚ್ಚಿಲ್ ಅವರಿಗೆ ಈ ಬಿಜೆಪಿನ ಅಷ್ಟು ಮುಖ್ಯ ಯಾಕೆ ಅಂತ ಹೇಳಿ, ಬೇರೆ ಪಕ್ಷಗಳಿಲ್ವಾ? ಎಲ್ಲ ರಾಜಕೀಯ ಪಕ್ಷಗಳು ಒಂದೇ. ಭಾರತದ ಸಂವಿಧಾನ ಪ್ರಕಾರ ಅದು ನೋಂದಾವಣೆ ಆಗಿರ್ತದೆ. ಆ ನೋಂದಾವಣೆ ಆದಂಥ ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ರೀತಿ, ಬೇರೆ ಯಾವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ರಾಜಕೀಯ ಪಕ್ಷ ಹೀಗೆ ಇರಬೇಕಂತೇಳಿ ನಿರ್ಬಂಧ ಇದೆ. ಆ ರೀತಿ ಇರುವಂಥದ್ದು, ಹಾಗೆ ಇರುವಂಥ ಒಂದು ಪಕ್ಷ ಆಗಿದೆ ಭಾರತೀಯ ಜನತಾ ಪಾರ್ಟಿ. ಇನ್ನೊಂದು ವಿಚಾರ ಹೇಳಿದರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಮುಚ್ಚುಮರೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪಕ್ಷ. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ಹಿಂದುತ್ವವಾದಿಗಳು. ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ಕಾರ ನಡೆಸಿದ ಅದಕ್ಕೆ ಕಾರಣ ಹಿಂದುತ್ವವಾದಿಗಳ ಹೊರತು ಮುಸಲ್ಮಾನರಲ್ಲ. ಅವರು ತಂದಂತಹ ಪಕ್ಷದಲ್ಲಿ ಮುಸಲ್ಮಾನರಿಗೆ ಈ ತನಕ ಸಿಗದಂತಹ ನ್ಯಾಯ ಭಾರತೀಯ ಜನತಾ ಪಾರ್ಟಿ ಸಿಕ್ಕಿದೆ. ಅದಕ್ಕೆ ನಾವು ಕೃತಜ್ಞತಾ ಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೇವೆ. ಆದರೆ ಕೆಲವು ಬಿಜೆಪಿ ನಾಯಕರ ದಿನನಿತ್ಯದ ಮಾತುಗಳು, ಮುಸ್ಲಿಂ ವಿರೋಧಿ ಹೇಳಿಕೆಗಳು, ಮುಸಲ್ಮಾನರಿಗೆ ನೋವುಂಟು ಮಾತು, ಇದೆಲ್ಲವನ್ನು ನಾನು ಕಾಲಕ್ಕೂ ನಾನು ಖಂಡಿಸಿದ್ದೇನೆ, ಮುಂದೆಯೂ ನಾನು ಖಂಡಿಸುತ್ತೇನೆ. ಅದು ವ್ಯಕ್ತಿಗಳು ಹೇಳುವ ವಿಚಾರಗಳು ಹೊರತು ಪಕ್ಷ ಮಾಡುವುದಂತ ನಾನು ನೋಡಿಕೊಳ್ಳುವುದಿಲ್ಲ. ಯಾಕಂದ್ರೆ ಪಕ್ಷ ಆ ರೀತಿ ನೋಡಿಕೊಳ್ಳುವುದಾದರೆ ನನ್ನನ್ನು ಹೊರಗಿಡಬೇಕಿತ್ತು. ನನ್ನನ್ನು ನೀನು ಮುಸಲ್ಮಾನರ ಪರವಾಗಿ ಮಾತಾಡಬೇಡ ಅಂತ ಹೇಳಬೇಕಿತ್ತು. ನೀವು ಮುಸಲ್ಮಾನರ ಪರವಾಗಿ ನ್ಯಾಯ ಕೇಳಬೇಡ ಅಂತ ಹೇಳಬೇಕಿತ್ತು. ಅದು ಹೇಳಲಿಲ್ಲ. ನೀನು ಮುಸಲ್ಮಾನರ ಪರ ನ್ಯಾಯ ಕೇಳೋದು ನಿನ್ನ ಹಕ್ಕು, ಹಿಂದುತ್ವವಾದಿಗಳ ಪರವಾಗಿ ಮಾತಾಡೋದು ಹಿಂದುತ್ವವಾದಿಗಳ ಹಕ್ಕು. ಹಾಗಾದ್ರೆ ರಾಜಕೀಯದ ಭದ್ರತೆಗೋಸ್ಕರ ರೈಮುಚ್ಚಿಲ್ ಅವರು ಎಲ್ಲವನ್ನ ಸಹಿಸಿಕೊಂಡು ಬಿಜೆಪಿಯಲ್ಲೇ ಸುಮ್ಮನೆ ಕೂತಿದ್ರು ಇಲ್ಲಿ ತನಕ. ರಾಜಕೀಯ ಭದ್ರತೆ ಅಂತ ಹೇಳುವುದಕ್ಕಿಂತ ದೇವರ ದಯದಲ್ಲಿ ಒಳ್ಳೆಯ ಮಾತುಗಾರ ನಾನು. ನನ್ನ ಸಮಾಜವನ್ನು ಮುನ್ನಡೆಸುವಂತ ಒಳ್ಳೆಯ ಶಕ್ತಿ ನನಗಿದೆ. ನಾನು ಈಗ ಕೂಡ ಯಾವುದೇ ಇನ್ನೊಂದು ಪಕ್ಷವನ್ನು ಸೇರ್ಪಡೆಗೊಂಡ್ರೆ ನನಗೆ ರೆಡ್ ಹಾರ್ಟ್ ಕಾರ್ಪೆಟ್ ಆಗಿ ಸೇರಿಸುವವರಿದ್ದಾರೆ. ಆದ್ರೆ ನಾನು ಹಾಗೆ ಮಾಡುವುದಿಲ್ಲ. 2 ಬಾರಿ ರಾಜ್ಯ ಅಕಾಡೆಮಿ ಅಧ್ಯಕ್ಷವನ್ನು ಮಾಡಿ ಬಿಜೆಪಿ ಮಾಡಿದೆ. 2 ಬಾರಿ ನನ್ನ ರಾಜ್ಯ ಉಪಾಧ್ಯಕ್ಷ ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ ಮಾಡಿದೆ. ಅದು ಹೌದಂತ ಆದ್ರೆ ಅದಕ್ಕೆ ಕೃತಜ್ಞತೆ ಸೂರಿಸಬೇಕು ಅನ್ನುವಂಥದ್ದು ನನ್ನ ಧರ್ಮ ಹೇಳಿಕೊಟ್ಟದ್ದು, ನನ್ನ ಅಲ್ಲಾಹನ ಹೇಳಿಕೊಟ್ಟದ್ದು, ನನ್ನ ಪ್ರವಾದಿಯವರು ಹೇಳಿಕೊಟ್ಟದ್ದು. ನಿನಗೆ ಯಾರಾದರೂ ಕೃತಜ್ಞತೆಯನ್ನು ತೋರಿಸಿದ್ರೆ ನೀವು ಅವರಿಗೆ ಕೃತಜ್ಞತೆ ತೋರಿಸಬಾರದು ಅಂತ ಹೇಳಿ. ನಾನು ಬಿಜೆಪಿಯನ್ನು ನಾನು ಬಿಟ್ಟರೆ ನನ್ನ ತಾಯಿಗೆ ನಾನು ದ್ರೋಹ ಮಾಡಿದ ಹಾಗೆ. ನಾನು ಕೃತಜ್ಞತೆನಾತೆಗೆ ಹಾಗೆ ಆಗುದಿಲ್ಲ. ನಾನು ಕೃತಜ್ಞನಾಗಿರ್ಬೇಕಲ್ಲ, ಅದಕ್ಕೋಸ್ಕರ ಬಿಜೆಪಿಯಲ್ಲಿ ನಾನು ಇದ್ದೇನೆ. ಇನ್ನು ಬಿಜೆಪಿಯವರು ನನ್ನನ್ನು ಹೊರಗೆ ಕಳಿಸುವವರ ತನಕ ನಾನು ಬಿಜೆಪಿಯಲ್ಲಿ ಇರ್ತೇನೆ. ಅವರಾಗಿ ಹೊರಗೆ ಕಳಿಸಿದ್ರೆ ಆಗ ಏನು ಮಾತಾಡ್ಲಿಕ್ಕೂ ಆಗುದಿಲ್ಲ, ಅದು ಬೇರೆ ವಿಚಾರ. ಹಾಗಾದ್ರೆ ಬಿಜೆಪಿ ಅವರು ತಮ್ಮ ಸಂಪರ್ಕದಲ್ಲಿದ್ದಾರೆ, ನೀವೊಬ್ಬ ಹಿರಿಯ ಕಾರ್ಯಕರ್ತ ಅಥವಾ ಹಿರಿಯ ರಾಜಕಾರಣಿ ಅನ್ನುವಂತ ಮರ್ಯಾದೆ ಇಟ್ಟಿದ್ದಾರೆ. ಖಂಡಿತವಾಗಿಯೂ 18 ವರ್ಷದಿಂದ ಸಕ್ರಿಯವಾಗಿ, ಅದಕ್ಕಿಂತ ಹೆಚ್ಚಿನ ವರ್ಷಗಳಿದೆ, ಆದರೆ ಪದಾಧಿಕಾರಿಗಳಾಗಿ ಗುರುತಿಸಿಕೊಂಡು ನಾನು ಇರುವಂತದ್ದು 18 ವರ್ಷ ಆಯ್ತು. ಬಟ್ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕೂಡ ರೈಮುಚ್ಚಿಲ್ ಅವರು ಕಾಣಿಸ್ತಾನೆ ಇಲ್ಲ ಪಕ್ಷದಲ್ಲಿ. ಪಕ್ಷದ ಸಂಘಟನೆ ಆಗಿರ್ಬೋದು, ಯಾವುದೇ ಪ್ರಮುಖ ಕಾರ್ಯಕ್ರಮಗಳಲ್ಲೂ ರೈಮುಚ್ಚಿಲ್ ಅವರು ವೇದಿಕೆಯಲ್ಲಿ, ಬಿಜೆಪಿ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಈಗ ಕಳೆದ ಅವಧಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿದ್ರು. ಆ ಸಂದರ್ಭದಲ್ಲಿ ಒಂದು 20-30 ಮಂದಿಗಳು ಪದಾಧಿಕಾರಿಗಳಿದ್ರು. ಈ ಅವಧಿಯಲ್ಲಿ ಅವರು ಯಾರನ್ನೂ ಕಾಣುವುದಿಲ್ಲ. ಅದರ ಅರ್ಥ ಅವರು ಯಾರು ಪಕ್ಷದಲ್ಲಿ ಇಲ್ಲ ಅಂತೇನೆ, ಅವರ ಹೇಳಿಕೆಗಳು ಕಾಣುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪಕ್ಷ ಉಳಿದವರ ಹಾಗೆಲ್ಲ. ಇಲ್ಲಿ 4, 5, 8 ಉಪಾಧ್ಯಕ್ಷರಿದ್ದು. ಕಾಂಗ್ರೆಸ್ ಅಲ್ಲಿ ಹಾಗಲ್ಲ. ಕಾಂಗ್ರೆಸ್ ಅಲ್ಲಿ 500 ಉಪಾಧ್ಯಕ್ಷರು ಇರ್ತಾರೆ. ನಾಳೆ ಬಂದ್ರು ಉಪಾಧ್ಯಕ್ಷರು, ನಾಡಿದ್ದು ಬಂದ್ರು ಉಪಾಧ್ಯಕ್ಷರು, ಇನ್ನು 50 ಜನ ಬಂದ್ರು ಉಪಾಧ್ಯಕ್ಷರು. ಸಿಕ್ಕಿದ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡುವಂತದ್ದು ಪಕ್ಷಗಳೆಲ್ಲ ಇದು. ಇದರಲ್ಲಿ 3 ವರ್ಷಕ್ಕೆ ಒಂದು ನೇಮಕ ಇಷ್ಟು ಮಂದಿ ಆದ್ರೆ ಅವರಿಗೆ ಮಾತ್ರ ಜವಾಬ್ದಾರಿ, ಅವರು ಮಾತ್ರ ಮಾತಾಡುವಂಥದ್ದು. ಉಳಿದವರು ಅವರಿಗೆ ಬೆಂಬಲವಾಗಿರುವಂಥದ್ದು, ಅವರಿಗೆ ಬೆಂಬಲ ಕೊಡತಕ್ಕಂಥವರು, ಆಮೇಲೆ ಸಹಕಾರ ಕೊಡತಕ್ಕಂಥವರು, ಕಾರ್ಯಕರ್ತರಾಗಿ ಗುರುತಿಸಿಕೊಂಡವರು. ಆಮೇಲೆ ಕಾರ್ಯಕರ್ತರಾದವರು ನಾಯಕರಾಗ್ತಾರೆ, ನಾಯಕರಾದವರು ಕಾರ್ಯಕರ್ತರಾಗ್ತಾರೆ. ಇದು ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯ.